ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಕರಾವಳಿ ಗಡಿ ದಾಟಿ ದೂರದ ಮೈಸೂರು, ಬೆಂಗಳೂರು, ಕೇರಳದಿಂದ ನಮ್ಮ ಸೂಪರ್ ಸಿಂಗರ್ ವೇದಿಕೆಯೇರುವ ತವಕದಿಂದ ಬಂದವರು ಹಲವರು, ಉಳಿದವರು ಇವರುಗಳು. ಮೊದಲ ಅರ್ಹತಾ ಸುತ್ತಿನಲ್ಲಿ ತೀರ್ಪುಗಾರರು ನೀಡಿದ ತಪ್ಪು ಒಪ್ಪುಗಳನ್ನು ಸರಿಪಡಿಸಿ ಮೊದಲ ಸುತ್ತಿಗೆ ಸಿದ್ಧತೆ ನಡೆಸ್ತಾ ಇದ್ದಾರೆ ನಮ್ಮಿ ಕೋಗಿಲೆಗಳು. ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರವೀಣ್, ರಜನಿ, ಚೇತನ, ನೇಹ, ರಮೇಶ್ ಬಿ, ಅಮಿಶ್ ಕುಮಾರ್, ಆಯ್ರಾ ಆಚಾರ್ಯ, ಮೈತ್ರಿ ಇವರೆಲ್ಲರೂ ಕೂಡ ಹಾಡಿನ ಮೂಲಕ ಮೋಡಿ ಮಾಡಲು ಬರ್ತಾ ಇದ್ದಾರೆ. ಪ್ರವೀಣ್, ಎಸ್ ಸರ್. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದ್ದೀರಾ? ಓಕೆ, ಲಾಸ್ಟ್ ರೌಂಡ್ ಹೇಗಿತ್ತು? ಅನುಭವ ಹೇಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ ಪರ್ಫಾರ್ಮೆನ್ಸ್? ಹಾಂ, ಪರವಾಗಿಲ್ಲ. ಓಕೆ, ಈ ರೌಂಡಲ್ಲಿ ಪ್ರಿಪೇರ್ ಆಗಿ ಬಂದಿದ್ದೀರಾ? ಹಾಂ ಸರ್. ಓಕೆ, ಯಾವುದು ಹಾಡ್ತಾ ಇದ್ದೀರಿ? ನಾನು ಮಾನಸ ಸರೋವರದಿಂದ ನೀನೇ ಸಾಕಿದಾಗಿನಿ. ಓಕೆ, ಶುರು ಮಾಡ್ತೀರಾ? ಓಕೆ ಸರ್. ಯಾ. ಓಕೆ. ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ನೀನೇ ತಾಕಿದಾಗಿಣಿ ನಿನ್ನ ಮುತ್ತಿನಾಗಿಣಿ. ಚಿನ್ನದ ಚೂರಿ ಚಂದಾವ ತೋರಿ, ಚಿನ್ನದ ಚೂರಿ ಚಂದಾವ ತೋರಿ ಬೆನ್ನಲ್ಲೇ ತೂರಿತಲ್ಲೋ, ಬೆನ್ನಲ್ಲೇ ತೂರಿತಲ್ಲೋ, ನೆತ್ತಾರ ಹಿಡಿತಲ್ಲೋ, ನಿನ್ನ ನೆತ್ತಾರ ಹಿಡಿತಲ್ಲೋ ನೀನೇ ಬೀಸೋ ಗಾಳಿ ಬಿರುಗಾಳಿಯಾಗಿ, ಬೀಸೋ ಗಾಳಿ ಬಿರುಗಾಳಿಯಾಗಿ ಬೆಂಕಿಯ ಮಳೆ ತಂತಲ್ಲೋ, ಬೆಂಕಿಯ ಮಳೆ ತಂತಲ್ಲೋ, ಬೆಂಕಿಲಿ ಬೆಂದೆಯಲ್ಲೋ, ಕೂರಿ ಬೆಂಕಿಲಿ ಬೆಂದೆಯಲ್ಲೋ ನೀನೇ ಸಾಕಿದಾಗಿಣಿ ನಿನ್ನ ಮುತ್ತಿನಾಗಿಣಿ.
ಹೂವಾಗಿ ಹರಳಿ ಹಾವಾಗಿ ಕೆರಳಿ ಹೂವಾಗಿ ಹರಳಿ ಹಾವಾಗಿ ಕೆರಳಿ ಪ್ರಾಣವ ಹಿಂಡಿತಲ್ಲೋ ಪ್ರಾಣವ ಹಿಂಡಿತಲ್ಲೋ ಎದೆಯೆಲ್ಲ ಸಿಡಿಯಿತಲ್ಲೋ ನಿನ್ನ ತನುವೆಲ್ಲ ನಗಿತಲ್ಲೋ ನೀನೇ ಸಾಕಿದಾಗಿಣಿ ನಿನ್ನ ಮುತ್ತಿನಾಗಿಣಿ ಹದ್ದಾಗಿ ಕುಗ್ಗಿತಲ್ಲೋ ನಿನ್ನ ಹದ್ದಾಗಿ ಕುಗ್ಗಿತಲ್ಲೋ ಹದ್ದಾಗಿ ಕುಗ್ಗಿತಲ್ಲೋ ನಿನ್ನ ಹದ್ದಾಗಿ ಕುಗ್ಗಿತಲ್ಲೋ. Wonderful singing, frankly. ಥ್ಯಾಂಕ್ ಯು ಸರ್. First of all, I want to congratulate you. ಓಕೆ ಯಾಕಂದರೆ ಯು ಗಾಟ್ ಅ ವೆರಿ ಗುಡ್ ರೇಂಜ್, ಓಕೆ ಸರ್. ಸೂಪರ್ ರೇಂಜ್, ಒಳ್ಳೆದಿದೆ. ಥ್ಯಾಂಕ್ ಯು ಸರ್. ಆಮೇಲೆ ಅಲ್ಲಿ ಇಲ್ಲಿ ಸ್ವಲ್ಪ ಪಿಚ್ಚಿಂಗ್ ನಂಗೆ ಅನಿಸ್ತು. ಫಸ್ಟ್ ಚರಣ ಆಗಿ ಸೆಕೆಂಡ್ ತುಂಡ್ಪಲ್ಲೆ ಬರಬೇಕಾದ್ರೆ ಸ್ವಲ್ಪ ಫ್ಲ್ಯಾಟ್ ಆಗಿತ್ತು. ಹೌದು. ಆಮೇಲೆ ಪ್ರಾಣಾಮ ಹಿಂಡಿತಲ್ಲೋ ಸೆಕೆಂಡ್ ಚರಣ ಎಂಡಲ್ಲಿ ಸ್ವಲ್ಪ ನನಗೇನೋ ಸ್ವಲ್ಪ ಕಡಿಮೆ ಅಂತ ಅನಿಸಿತ್ತು. ಬಟ್ ಎನಿವೇಸ್ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು, ಕಂಗ್ರ್ಯಾಟ್ಸ್. ಓಕೆ ಈ ಎಪಿಸೋಡ್ಗೆ ಒಳ್ಳೆ ಬಿಗಿನಿಂಗ್ ಕೊಟ್ರಿ. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ ರಜನಿ ಅವರೇ. ನಮಸ್ತೆ ಮ್ಯಾಮ್. ಸೊ ಹೇಗಾಯಿತು ಲಾಸ್ಟ್ ಆಡಿಷನ್ಸ್ ರೌಂಡ್? ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ನಿಮ್ಮ ಪರ್ಫಾರ್ಮೆನ್ಸ್ ನೀವೇನು ಹೇಳ್ತೀರಾ? ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಲಾಸ್ಟಿಗೂ ಹೇಗಿತ್ತು? ನೀವು ಎಲ್ಲ ನೀವೇ ಹೇಳಿದ್ದೀರಿ, ಕಮೆಂಟ್ಸ್ ಕೊಟ್ಟಿದ್ದೀರಿ ಅಷ್ಟೇ. ನಾನೇನು Okay. ಹೇಳುವಂಥದ್ದಿಲ್ಲ. ಪ್ರಾಕ್ಟೀಸ್ ಮಾಡಿ ಇಂಪ್ರೂವ್ ಮಾಡ್ತೀನಿ ಅಷ್ಟೇ. ಗುಡ್. ಸೊ ಇವಾಗ ಯಾವ ಹಾಡು ಹಾಡ್ತಾ ಇದ್ದೀರಾ? ಗಾಳಿ ಮಾತು ಚಿತ್ರದಿಂದ ಒಮ್ಮೆ ನಿನ್ನನ್ನು ಕಣ್ತುಂಬ. ವೆರಿ ನೈಸ್. ರೆಡಿ ಇದ್ದೀರಾ? ಯಾ. ಕೇಳ್ಬೋದಾ ನಾವು? ಎಸ್. ರೆಡಿ? ಆಲ್ ದ ಬೆಸ್ಟ್. ಒಮ್ಮೆ ನಿನ್ನನ್ನು
ಚೆನ್ನಾಗಿದೆ ನಿಮ್ಮ ಸಿಂಗಿಂಗ್ ಎಬಿಲಿಟಿ ಕೂಡ ಚೆನ್ನಾಗಿದೆ ಹಾಡುವಂಥದ್ದು. ಥ್ಯಾಂಕ್ ಯು ಕ್ಲಾರಿಟಿ ಚೆನ್ನಾಗಿತ್ತು, ನಿಮ್ಮ ವಾಯ್ಸ್ ಕ್ಲಾರಿಟಿ ಆಸ್ ವೆಲ್ ಎಸ್ ವರ್ಡ್ಸ್ ಕ್ಲಾರಿಟಿ. ಸಿಂಗರ್ಸಿಗೆ ಅದು ಎರಡು ತುಂಬ ಇಂಪಾರ್ಟೆಂಟ್, ಶ್ರುತಿ ಮತ್ತು ಕ್ಲಾರಿಟಿ ಅಲ್ವಾ, ವರ್ಡ್ಸ್ ಕ್ಲಾರಿಟಿ ತುಂಬ ಚೆನ್ನಾಗಿತ್ತು. ಚರಣ ಸೆಕೆಂಡ್ ಚರಣಂ ಕೂಡ ಅದ್ಭುತವಾಗಿ ಹಾಡಿದ್ರಿ, ಶ್ರುತಿಬದ್ಧವಾಗಿತ್ತು, ಎಲ್ಲ ಕೂಡ ಶ್ರುತಿ ಚೆನ್ನಾಗಿತ್ತು. ವಂಡರ್ಫುಲ್ ಸಿಂಗಿಂಗ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಯಾ तेरी आँखों की सिवा दुनिया में रखा क्या है. मग संगम सग मग संगम सग मग मग सारी रा मग मगनी सारी रा मग मगनी सा नी धनी सा धनी सा धनी सा धनी सा मदनी 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 धनी सा धनी सा धनी सा. ಹೋಲ್ ಸಾಂಗ್ ಸ್ವಲ್ಪ ಫ್ಲ್ಯಾಟ್ ಕೇಳಿಸ್ತಾ ಇತ್ತು. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಚೇತನ, ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಹೇಗಿತ್ತು ಲಾಸ್ಟ್ ರೌಂಡ್? ಪರವಾಗಿಲ್ಲ. ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಸರ್. ಒಳ್ಳೆ ಎಕ್ಸ್ಪೀರಿಯನ್ಸಾ? ಹೌದು. ಇವಾಗ ರೆಡಿ ಆಗಿದ್ದೀರಾ? ಯಾಸ್. ಯಾವ್ದು ಹಾಡು ಆಡ್ತಾ ಇದ್ದೀರಿ? ನಾನು ಚಿರಾಗ್ ಫಿಲ್ಮಿಂದ ತೇರಿ ಆಂಖೋं के सिवा ಅನ್ನೋ ಹಾಡು. ಓಕೆ, ಶುರು ಮಾಡಿ. ಥ್ಯಾಂಕ್ ಯು. तेरी आँखों की सिवा दुनिया में रखा क्या है. तेरी आँखों की सिवा दुनिया में रखा क्या है. ये उठी सुबह जड़ी, ये झुकी शाम ढली, तेरा जीना मेरा मरना इन्हीं पलकों की तली. तेरी आँखों की सिवा दुनिया में रखा क्या है. ये हो कहीं इनका साया मेरे दिल से जाता नहीं. इनके सिवा अब तो कुछ भी नजर मुझको आता नहीं. ये हो कहीं इनका साया मेरे दिल से जाता नहीं.
ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿ ಹಾಡ್ತಾಯಿರಿ. ಥ್ಯಾಂಕ್ ಯು ಪ್ರೊಫೆಷ್ನಲ್ ವಾಯ್ಸ್ ನಿಮ್ಮದು, ಪ್ರೊಫೆಷ್ನಲ್ ವಾಯ್ಸ್ ಥ್ಯಾಂಕ್ ಯು ಚೆನ್ನಾಗಿದೆ. ಸೊ ಮಚ್. ಎಲ್ಲೋ ಒಂದು ಕಡೆ ಕವಿತಾ ಕೃಷ್ಣಮೂರ್ತಿ ಅವರು ಹಾಡ್ತಾ ಇರೋ ಥರ ಅನಿಸ್ತಾ ಇತ್ತು ನನಗೆ. ತುಂಬ ಚೆನ್ನಾಗಿದೆ, ವಂಡರ್ಫುಲ್. ಸ್ಟುಡಿಯೋನಲ್ಲಿ ರೆಕಾರ್ಡಿಂಗಲ್ಲಿ ಹಾಡಿದಿರಾ? ಹಾಂ, ಭಾವಗೀತೆ ಎಲ್ಲ ಹಾಡಿದ್ದೀನಿ ಸರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಿಂಗಿಂಗ್ ಇಸ್ ವೆರಿ ನೈಸ್. ಥ್ಯಾಂಕ್ ಯು ಸರ್. ಸ್ವಲ್ಪ ಶ್ರುತಿ ಕಡೆ ಗಮನ ಕೊಡಬೇಕು. ಎಲ್ಲಿ ಅಂತ ಹೇಳಿದ್ರೆ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು, ಪಲ್ಲವಿನಲ್ಲಿ ಫಸ್ಟ್ ಲೈನ್ ಹಾಡುವಾಗ ಸ್ವಲ್ಪ ಟೇಕ್ ಆಫ್ ಮಾಡುವಾಗ ಮಾತ್ರ ಅಲ್ವಾ, ಸೊ ಅಲ್ಲಿ ಸ್ವಲ್ಪ ಶ್ರುತಿ ಹೋಯಿತು. ಬಟ್ ಓವರ್ ಆಲ್ ಯುವರ್ ಸಿಂಗಿಂಗ್ ಈಸ್ ವಂಡರ್ಫುಲ್, ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ. ಯಾ ನೇಹಾ ನಮಸ್ತೆ. ನಮಸ್ತೆ ಸರ್. ಸೊ ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ದೀರಾ. ಇವತ್ತು ಇನ್ನೂ ಕಡಿಮೆ ಇರ್ತಾರೆ ಪಾರ್ಟಿಸಿಪೆಂಟ್ಸ್, ಅದರಲ್ಲಿ ಸೆಲೆಕ್ಟ್ ಆಗಬೇಕು. ಪ್ರಿಪೇರ್ ಆಗಿದ್ದೀರಲ್ಲ ಅಲಾಂಗ್ ವಿತ್ ದ ಟ್ರ್ಯಾಕ್? ಓಕೆ, ಆಲ್ ದ ಬೆಸ್ಟ್. ಯಾವ ಪಾಠ ಆಡ್ತಿದ್ದೀರಿ? ನಾನು ಬುಲ್ಬುಲಯ್ಯ ಫಿಲ್ಮಿಂದ ಮೇರೆ ಡೋಲ್ನ. ಓಕೆ, ಶ್ರೇಯಾ ಘೋಷಾಲ್ ಆಡಿದ್ದಲ್ಲ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. আমি যে তোমার, শুধু যে তোমার, আমি যে তোমার। আমি যে তোমার, শুধু যে তোমার, আমি যে তোমার। मेरे चाहते तो फिजा में बहेगी, जिंदा रहेगी, होगी फना। तनन तू, तनन तू, तनन तू, तनन तू, तान वीर ना। मेरे डोलना सुन, मेरे प्यार की धुन, मेरे डोलना। साथी रे मर के भी तुझको जाएगा दिल, तुझ ही बेचैनियों में पाएगा दिल। साथी रे मर के भी तुझको जाएगा दिल, तुझ ही मेरी घिसू की साए में तेरी राहतों की खुशबू है, तेरे बगैर क्या जीना। मेरे रोम रोम में तू है, मेरी चूड़ियों के कंगन से तेरे सदाई आते हैं। ये दूरियां हमेशा है, नजदीक को हमको लाते हैं। ओ पिया सानी धा नीधा मगसे निधनि सगमा। मगसे निधनि सगमा, मगसे निधनि सगमा, ग म ग सारी रा म ग म धनि, सारी रा म ग म धनि सा नि ध नि धनि सा धनि सा धनि सा धनि सा। मदनि 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 धनि सा धनि सा धनि सा। मदनि 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 सा मदनि सा मदनि सा मदनि सा। सानि दाम सानि दाम सानि दाम सानि दाम। मम ग ग सा नि सा नि दा दा नि सा नि दा दा मम ग ग सा नि दा दा धनि सा 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 नि दा सा 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 मद सा सा सा। मेरे डोलना मेरे प्यार की धुन, मेरे डोलना।
ವಾಯ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆಡ್ತೀರಿ. ಸರ್ಗಮ್ ಎಲ್ಲ ತುಂಬ ಚೆನ್ನಾಗಿ ಆಡಿದೆ. ಬಟ್ ನನಗೆ ಯಾಕೋ ಹೋಲ್ ಸಾಂಗ್ ಸ್ವಲ್ಪ ಫ್ಲ್ಯಾಟ್ ಕೇಳಿಸ್ತಾ ಇತ್ತು. ಗೊತ್ತಾಯ್ತಾ ನಿಮಗೆ? ಸ್ವಲ್ಪ ಕಡಿಮೆ ಕೇಳ್ತಾ, ಪಿಚ್ಗಿಂತ ಸ್ವಲ್ಪ ಕಡಿಮೆ ಹಾಡ್ತಾ ಇದ್ರಿ. ನಾನು ಸ್ವಲ್ಪ ಇದು ಮಾಡಿ, ಮತ್ತು ಬ್ರೆತ್ ಕಂಟ್ರೋಲ್ ಸ್ವಲ್ಪ ಮಾಡಬೇಕಾಗಿತ್ತು. ಉಳ್ದದಕ್ಕಿಟ್ಟು ಹೇಳ್ತೀನಿ. ಯಾ ನೇಹಾ, ಯಾ ಐ ರಿಯಲಿ ಎಂಜಾಯ್ಡ್ ಇಟ್. ಓಕೆ, ಯಾಕಂದರೆ ಇದು ಸ್ವಲ್ಪ ಟಫ್ ಸಾಂಗ್, ಹೌದಾ? ಟೆಂಪೋ ಫಾಸ್ಟ್ ಇದೆ. ಕೆಲವು ಸ್ವರಗಳನ್ನು ಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತದೆ. ಆ್ಯಕ್ಚುಲಿ ಸ್ವಲ್ಪ ಚಾಲೆಂಜಿಂಗ್ ಆಗಿರಬೇಕು ಈ ಹಾಡು ಹಾಡಬೇಕಂತ ಹೇಳಿದ್ರೆ. ಅಷ್ಟು ಸುಲಭದಲ್ಲಿ ಬರಲ್ಲ ಅದು. ಕೆಲವು ಸ್ವರಗಳನ್ನು ನೀವು ಹಾಡಿದ್ರಿ, ಯಾವುದಂತ ಹೇಳಿದ್ರೆ ಧನಿಸ ಮದನಿಸ, ಹೌದಾ? ಆ ಸ್ವರಗಳೆಲ್ಲ ನಾನು ನೋಡ್ತಾ ಇದ್ದೆ, ನೋಡೋಣ ಎಲ್ಲಾದರೂ ಹೋಗುತ್ತಾ ಅಂತ ಹೇಳ್ಬಿಟ್ಟು ಹೋಗಿಲ್ಲ. ಕಂಟ್ರೋಲ್ ಆಗಿ ಚೆನ್ನಾಗಿ ಹಾಡಿದ್ರಿ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ ನಿಮ್ಮ ಸಿಂಗಿಂಗ್ ಎಬಿಲಿಟಿ ಕೂಡ ಚೆನ್ನಾಗಿದೆ ಹಾಡುವಂಥದ್ದು. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಯಾ ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ. ಸರ್, ನೀವು ಓಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಓಟ್ ಕೇಳಲಿಕ್ಕೆ ಹೋಗಿದ್ರಾ? ಓಟ್ ಕೇಳಿ ಸ್ಪರ್ಧೆಗೆ ನಿಂತಿದ್ದೇನೆ. ನಿಂತಿದ್ರಿ? ಎಂತ ಇದು ಸರ್? ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಹಲೋ ರಮೇಶ್, ಹಾಯ್ ಸರ್. ಲಾಸ್ಟ್ ಆಡಿಷನ್ನಲ್ಲಿ ಚೆನ್ನಾಗಾಯ್ತಾ? ಪರವಾಗಿಲ್ಲ, ಈ ಸತಿ ರೆಡಿಯಾಗಿ ಬಂದಿದ್ದೀರಾ ಚೆನ್ನಾಗಿ? ಸಾಧಾರಣ ಪ್ರಾಕ್ಟೀಸ್ ಮಾಡಿದ್ದೇನೆ ಸರ್. ಟೈಮ್ ಇತ್ತಾ? ಅಂದರೆ ಸ್ವಲ್ಪ ಓಟ್ನ ಬ್ಯುಸಿಯಿಂದಾಗಿ ಮಾಡಿ. ಓಕೆ, ಪರವಾಗಿಲ್ಲ, ಚೆನ್ನಾಗಿ ಮಾಡಿ. ಓಕೆ ಸರ್. ಓಕೆ. ಯಾವುದ್ರಲ್ಲಿ ಬ್ಯುಸಿ ಇದ್ರಿ? ಓಟಿಗೆ ಕಂಟೆಸ್ಟ್ ಮಾಡಿದ್ದೆ. ಆರಾಮ್ಸೆ ಹಾಡಿ, ಚೆನ್ನಾಗಿ ಹಾಡಿ. ಇಲ್ಲ, ಇಲ್ಲಿ ಇರಿ ಸರ್, ಒಂದು ನಿಮಿಷ. ಸರ್, ನೀವು ಓಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಓಟ್ ಕೇಳಲಿಕ್ಕೆ ಹೋಗಿದ್ರಾ? ಓಟ್ ಕೇಳಿ ಸ್ಪರ್ಧೆಗೆ ನಿಂತಿದ್ದೇನೆ. ನಿಂತಿದ್ರಿ? ಎಂತ ಇದು ಸರ್? ಒಂದು 300 ಓಟಲ್ಲಿ ಡಿಫೀಟ್ ಆಯಿತು. ಆದರೂ ಅಷ್ಟು ಜನ ಅಭಿಮಾನಿಗಳನ್ನ ಇಟ್ಕೊಂಡಿದ್ದೀರಾ. ನೈಸ್ ಸರ್, ವೆರಿ ಗುಡ್. ಥ್ಯಾಂಕ್ ಯು. ರೆಡಿ ಸರ್? ಅಲ್ಲಿ ಡಿಫಿಟ್ ಆದರೆ ಇಲ್ಲಿ ವಿನ್ ಆಗ್ತೀರಾ. ಡೋಂಟ್ ವರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. तेरे मेरे बीच में, तेरे मेरे बीच में कैसा है ये बंधन अनजाना, कैसा है ये बंधन अनजाना, मैंने नहीं जाना, तूने नहीं जाना, मैंने नहीं जाना, तूने नहीं जाना, तेरे मेरे बीच में कैसा है ये बंधन अनजाना. एक डोर खींचे दूजा दौड़ा चलाए, एक डोर खींचे दूजा दौड़ा चलाए, कच्चे धागे में बंधा चलाए, ऐसे जैसे कोई, ऐसे जैसे कोई दीवाना, ऐसे जैसे कोई दीवाना, मैंने नहीं जाना, तूने नहीं जाना, मैंने नहीं जाना, तूने नहीं जाना, तेरे मेरे बीच में कैसा है ये बंधन. ಹಲೋ ರಮೇಶ್. ಎಸ್ ಸರ್. ಹೇಗಾಯಿತು ನಿಮ್ಮ ಸಿಂಗಿಂಗ್? ಹೇಳ್ಬೇಕು ಸರ್ ತಾವು. ಚೆನ್ನಾಗಾಯ್ತಾ?
ಲಾಸ್ಟ್ ತುಂಡು ಪಲ್ಲವಿ ಈಗ ಏನು ಮ್ಯೂಸಿಕ್ ಸ್ಟಾಪ್ ಆಯ್ತಲ್ಲ ಅವಾಗ ನೆನಪು ಹೊರಟು ಬಿಡ್ತಾ ಸ್ಟಾಪ್ ಮಾಡಬೇಕಿತ್ತಲ್ಲ ಅಲ್ಲಿ. ಹೌದು ಸರ್. ಓಕೆ ಫೈನ್, ಚೆನ್ನಾಗಿದೆ, ನೀವು ಚೆನ್ನಾಗಿ ಹಾಡ್ತಿರ್ರಿ, ವಾಯ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಬ್ಯೂಟಿಫುಲ್, ಥ್ಯಾಂಕ್ ಯು. ತುಂಬ ಖುಷಿ ಆಯ್ತು ನನಗೆ. ಎಕ್ಸ್ಪ್ರೆಷನ್ಸ್ ಕೂಡ ಚೆನ್ನಾಗಿದೆ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಇನ್ನೂ ಕೂಡ. ಈಗ ಒಳ್ಳೊಳ್ಳೆ ಹಾಡುಗಳಿವೆ, ಆ ಹಾಡುಗಳನ್ನು ತಗೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ. ಓಕೆ ಸರ್. ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಮೇಶ್ ಸರ್. ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಿಮ್ಮ ವಾಯ್ಸ್ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ ಕ್ಲಾರಿಟಿ ಇದೆಯಲ್ಲ ವಾಯ್ಸಲ್ಲಿ, ಐ ಲೈಕ್ ಯ ವಾಯ್ಸ್ ಕ್ವಾಲಿಟಿ. ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಮಿಶ್ ಕುಮಾರ್ ಎಂ, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಎಕ್ಸಾಮ್ಸ್ ಎಲ್ಲ ಮುಗೀತಾ? ಓ ಗುಡ್, ಅಂದರೆ ಆರಾಮಾಗಿದ್ದೀರಾ, ಪ್ರಾಕ್ಟೀಸಿಗೆ ಟೈಮ್ ಸಿಗ್ತಾ ಇದೆ ನಿಮಗೆ. ಸೊ ಯಾವ ಹಾಡು ಹಾಡ್ತಾ ಇದ್ದೀರಾ ಸರ್? ಯಾರೇ ನೀನು ರೋಜಾ ಹೂವೆ. ತಾವು ರವಿಚಂದ್ರನ್ ಅವ್ರ ಫ್ಯಾನು? ಹಾಂ, ಹಾಗೇನಿಲ್ವಾ? ಓಕೆ ಫೈನ್, ಪ್ರಾಕ್ಟೀಸ್ ಮಾಡಿದ್ರಾ? ಹಾಡ್ತೀರಾ? ರೆಡಿ? ಆಲ್ ದ ಬೆಸ್ಟ್. ಇದು ಹೂವಿನ ಲೋಕವೇ, ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳು ಚೆಲುವೆ, ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿತಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತಂತೆ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳು ಚೆಲುವೆ, ಚೆಲುವಿನ ಹೂವೆ. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು, ಹೆಣ್ಣೆ ಸಂಗೀತವೆಂದು ಹಾಡು, ಜಾಲಿ ಮಾಡು ಲೈಫಲ್ಲಿ, ಸೌಗಂಧ ಸೌಂದರ್ಯ ಸಂಗೀತ ನನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳು ಚೆಲುವೆ, ಚೆಲುವಿನ ಹೂವೆ. ಹಲೋ ಹಲೋ ಸರ್. ಅಮಿಶ್, ಹೇಗಿತ್ತು? ಚೆನ್ನಾಗಿ ಧೈರ್ಯವಾಗಿ ಹೇಳು. ಚೆನ್ನಾಗಿತ್ತು. ಚೆನ್ನಾಗಿತ್ತಲ್ಲ? ತುಂಬ ಚೆನ್ನಾಗಿದೆ ನಿನ್ನ ರೇಂಜ್, ಹೈ ರೇಂಜ್ ಚೆನ್ನಾಗಿ ಹಾಡ್ತಾ ಇದೆಯಾ? ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಸ್ಟ್ರೆಂತ್ ತುಂಬ ಚೆನ್ನಾಗಿದೆ ಈ ಹಾಡಿಗೆ. ಥ್ಯಾಂಕ್ ಯು ಸರ್. ಹಾಡು ಕೂಡ ಹಾಗೆ ಇದೆ, ನೀನು ಹಾಡಿರೋದು ಕೂಡ ಹಾಗೆ ಇದೆ. ಸ್ವಲ್ಪ ಚರಣದಲ್ಲಿ ಸ್ವಲ್ಪ ಗ್ರೂ ಮಿಸ್ ಆಯಿತು. ಈಗ ಕರಾವೋಕೆ ಹಾಡುವಾಗ ಆ ಮ್ಯೂಸಿಕ್ ಬರುತ್ತೆ, ಸ್ಟಾಪಿಂಗ್ಸ್ ಎಲ್ಲ ಇದ್ದ ನಂತರ ಯು ಶುಡ್ ಬಿ ವೆರಿ ಕೇರ್ಫುಲ್. ಎಲ್ಲಿ ತಾಳ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿತ್ತು, ಬಟ್ ಅದು ಗೊತ್ತಾಗಲ್ಲ, ನನಗೆ ಗೊತ್ತಾಯಿತು.
ಆಮೇಲೆ ಬಿಗಿನಿಂಗ್ ಲೈನ್ ಸ್ವಲ್ಪ ಫ್ಲ್ಯಾಟ್ ಇತ್ತು. ಫ್ಲ್ಯಾಟ್ ಅಂದರೆ ಶ್ರುತಿ ಸ್ವಲ್ಪ ಅಪ್ಶ್ರುತಿ ಹೋಗ್ತಾ ಇತ್ತು. ಅದರ್ವೈಸ್ ನಿನ್ನ ಸಿಂಗಿಂಗ್ ಬಿಗಿನಿಂಗಿಂದ ಕೊನೆ ತನಕ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. கொஞ்சம் நிருபம் கொஞ்சம் நிருப்பம் ஒன்றாசிதாயன் தந்தகம். ಆ್ಯಕ್ಚುಲಿ ನಿಮ್ಮ ಹತ್ರ ಹಾಡ್ಸೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೇವೆ ನಾವು 3 ಜನ. ನಮ್ಮ ಸೂಪರ್ ಸಿಂಗರ್ ನಮ್ಮ ಸೂಪರ್ ಸಿಂಗರ್. ಹಲೋ ಐರಾ, ಹಾಯ್ ಸರ್. ನಮಸ್ತೆ. ನಮಸ್ತೆ. ಉಡುಪಿಯಿಂದ ಬರ್ತಿದ್ದೀರಲ್ಲ, ಫಸ್ಟ್ ರೌಂಡ್ ಹೇಗಾಯಿತು? ಚೆನ್ನಾಗಿತ್ತು. ನಿಮಗೆ ಟ್ಯಾಗು ಸಿಕ್ಕಿತ್ತಲ್ಲ ಹೌದು. ಸ್ಪಾಟಲ್ಲೇ? ನಿಮ್ಮ ಫ್ಯಾಮಿಲಿನೂ ಎಲ್ಲ ಒಳ್ಳೆ ಸಿಂಗರ್, ನಿಮ್ಮ ಮಮ್ಮಿನೂ ಒಳ್ಳೆ ಸಿಂಗರ್ ಅಲ್ಲ? ಪ್ರಿಪೇರ್ ಆಗಿದ್ದೀರಾ? ಯಾವ ಹಾಡು ಆಡ್ತಿದ್ದೀರಿ? ಕೊಂಚಂ ನಿಲುವಂ ತಮಿಳ್ ಸಾಂಗ್ ಅದು. ಹಿಂದಿ ವರ್ಷನ್ ಆಡ್ತೀರಾ, ತಮಿಳೇ ಹಾಡ್ತೀರಾ? ತಮಿಳ್. ಓಕೆ ಓಕೆ ಓಕೆ. ಯಾ, ರೆಹಮಾನ್ ಮ್ಯೂಸಿಕ್ ಅಲ್ಲ? ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. கொஞ்சம் நிலவம் கொஞ்சம் நிரப்பம் ஒன்றாசிதாயன் தந்தகம். கொஞ்சம் நஞ்சர் கொஞ்சம் ஆவதம் ஒன்றாசிதாயன் தன் கண்கள். கொஞ்சம் மிருகம் கொஞ்சம் கடவுள் ஒன்றாசிதாயன் தன் நெஞ்சம். சந்தலேகா கொஞ்சம் நிலவம் கொஞ்சம் நிரப்பம் ஒன்றாசிதாயன் தந்தகம். இவள் தங்கமாயாது இனி பார் கடலில் அலை என்று மொய்யாமல் இருந்தால் என் கேள்வி மாறாது. இங்கு நீர் இருந்தால் ஒரு தோல்வி நீராது. பெண்ணேன் காப்பாடல் மண்ணும் ஒரு மண்ணுலா வேலாய் போந்தேகதில் வேர்மை துளியுப்பல்ல. சந்தாரம் போவுக்கு உள்ளொன்றும் குயிரல்ல உள்ளொன்றும் மைத்தாரும் உள்ளொன்றும் பயனல்ல. ಐರಾ, ಏನು ಹೇಳಿ? ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್. ವಿಬ್ರೆಟೋಸ್ ಎವ್ರಿಥಿಂಗ್ ವಾಸ್ ಫೈನ್. ನಂಗೆ ಹೇಳಬೇಕಂತಂದರೆ ಆ ಹಸ್ಕಿನೆಸ್ ಇತ್ತದಲ್ಲಿ ಒರಿಜಿನಲಲ್ಲಿ, ದ್ಯಾಟ್ ವಾಸ್ ಲಿಟಲ್ ಲ್ಯಾಕಿಂಗ್. ಅದರ್ವೈಸ್ ಎವ್ರಿಥಿಂಗ್ ಎವ್ರಿವೇರ್ ಇಟ್ ವಾಸ್ ಫೈನ್. ಫ್ರಮ್ ಮೈ ಸೈಡ್ ಇಟ್ ವಾಸ್ ಗುಡ್ ಸಾಂಗ್, ಗುಡ್ ಎಕ್ಸ್ಪ್ರೆಷನ್, ಗುಡ್ ರೆಂಡಿಷನ್. ಥ್ಯಾಂಕ್ ಯು. ಹಾಯ್ ಮೈತ್ರಿ, ಹಲೋ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಆರಾಮಾಗಿದ್ದೀರಾ? ಸೊ ಆ್ಯಕ್ಚುಲಿ ನಿಮ್ಮ ಹತ್ರ ಹಾಡ್ಸೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೇವೆ ನಾವು 3 ಜನ. ಏನು ಮಾಡಬೇಕು? ಯಾಕೆ ಮ್ಯಾಮ್?
ಆ್ಯಕ್ಚುಲಿ ವಿ ಗಾಟ್ ಅ ಕಂಪ್ಲೇಂಟ್, ಹೋದ ಎಲ್ಲ ಕಾಂಪಿಟೇಷನ್ನಲ್ಲೂ ಮೈತ್ರಿ ಹೆಸರು ಬಿಟ್ಟರೆ ಬೇರೆ ಯಾರ ಹೆಸರು ಕೇಳಿಸ್ತಾ ಇಲ್ಲ ಅಂತ. ನಿಜವಾ? ಅಂದರೆ ಮ್ಯಾಮ್ ನೀವು ತುಂಬ ರಿಯಾಲಿಟಿ ಶೋಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ವಿನ್ ಆಗಿದ್ದೀರಾ, ಪ್ರೈಸಸ್ ತೊಗೊಂಡಿದ್ದೀರಾ ಅಂತ ಕೇಳ್ಪಟ್ಟೆ. ನಿಜಾನಾ? ಹಾಂ ಮ್ಯಾಮ್. ಹೌದು. ಸೊ ಇದರಲ್ಲೂ ವಿನ್ ಆಗೋ ಯೋಚನೆಯಲ್ಲಿದ್ದೀರಾ ಅಥವಾ ಹೇಗೆ? ಟ್ರೈ ಮಾಡ್ತೀರಾ? ಓಕೆ. ಇವಾಗ ಹಾಡ್ಲಿಕ್ಕೆ ಬಿಡೋದಾ ನಿಮ್ಮನ್ನಂದರೆ? ಕೊಡೋಣ ಸರ್ ಇವ್ರಿಗೆ. ಹಾಂ ಸರ್, ನೀವು ಕೊಡೋಣ ಇವ್ರಿಗೊಂದು ಚಾನ್ಸು ಹಾಡಲಿಕ್ಕೆ. ಹಾಡ್ತೀರಾ ಅಂದರೆ? ರೆಡಿ? ಎಸ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. मुझसे मोहन क्यों है रूठे रूठे मोहन यूं कैसे मनाऊं, हाय कैसे मनाऊं, क्यों न भूले मुझसे मोहन क्यों है रूठे रूठे मोहन क्यों कैसे मनाऊं, हाय कैसे मनाऊं, उन बिन कटे न रहना, उन बिन आवे न एक पल चेना, उन बिन जीऊं तो कैसे मैं जिया, हाय बाहरे ना भर मुरे ना झड़े मुरे ना, मोई ना सुनी नहीं कहना बहे मुरे ना, बाहरे ना भर मुरे ना झड़े मुरे ना, मोई ना सुनी नहीं कहना बहे मुरे ना। नैनों के द्वारे आने के वादे बांधे ऐसे बोलो खाए, चौखट पे दिल की आहट रखी है, ताकों पे है तोरे साए, उन बिन उन्हें मनाए, उन बिन कभी जो उनको रिझाए, उन बिन चले है मोरा ये जिया, हाय बाहरे ना भरे मोरे ना झड़े मोरे ना, मोए ना सुनी नहीं कहना बहे मोरे ना, बाहरे ना भरे मोरे ना झड़े मोरे ना, मोए ना सुनी नहीं कहना बहे मोरे ना। थैंक यू. ಹಲೋ ಮೈತ್ರಿ, ಹಲೋ ಸರ್. ಹೌ ಆರ್ ಯು? ಐಮ್ ಫೈನ್. ಹೇಗಿತ್ತು ಸಿಂಗಿಂಗ್? ಓಕೆ. ಎಲ್ಲಾದರೂ ಏನಾದರೂ ಆಯಿತಾ? ಅಪಘಾತ ಆಯಿತಾ? ಎಲ್ಲಿ ಆಯಿತು? ಒಂದು ಕಡೆ. ಶರಣಂನೋ ಸೆಕೆಂಡ್ ಹಾಫ್ ಅಲ್ವಾ?
ಯಾಕೆ ಹಾಗಾಯಿತು? ಮತ್ತೆ ವಾಯ್ಸ್ ಟ್ರೈನ್ ಆಗಿದೆ ಅನ್ಸುತ್ತೆ ಸರ್. ಹೌದಾ? ಓಕೆ ಫೈನ್. ಚೆನ್ನಾಗಿತ್ತು ಸಿಂಗಿಂಗ್, ಥ್ರೂ ಔಟ್ ಸಿಂಗಿಂಗ್ ಚೆನ್ನಾಗಿದೆ. ವೆರಿ ಗುಡ್ ವಾಯ್ಸ್, ಪ್ರೊಫೆಷ್ನಲ್ ವಾಯ್ಸ್ ನಿಮ್ಮದು. ಕೀಪ್ ಇಟ್ ಅಪ್, ಅಭ್ಯಾಸ ಮಾಡಿ ಚೆನ್ನಾಗಿ. ಎಸ್ ಸರ್. ಆ ಶ್ರುತಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕಾಯ್ತಾ ಇರ್ತೀವಿ, ಬ್ಯಾಲೆನ್ಸ್ ಮಾಡ್ಕೊಂಡು ಹಾಡ್ತಾ ಇರ್ತೀರಲ್ಲ, ಎಲ್ಲೋ ಒಂದು ಕಡೆ ಶ್ರುತಿ ಹೋಯಿತು ಅಂತ ಹೇಳಿದಾಗ ಸ್ವಲ್ಪ ಸೊ ಅದರ್ವೈಸ್ ಯುವರ್ ಸಿಂಗಿಂಗ್ ಈಸ್ ಫ್ಯಾಂಟಾಸ್ಟಿಕ್, ನೋ ಡೌಟ್ಸ್. ಆಲ್ ದಿ ಬೆಸ್ಟ್. ಮೈತ್ರಿ ಇದು ಒನ್ ಆಫ್ ದ ಟಫ್ ಸಾಂಗ್ ಅನಿಸುತ್ತೆ, ಬಿಕಾಸ್ ಸೋ ಮೆನಿ ಚೇಂಜ್ ಓವರ್ಸ್ ಇದೆ ಚರಣದಲ್ಲಿ, ಪಲ್ಲವಿನಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಚೇಂಜ್ ಓವರ್ಸ್ಗಳಿದೆ. ಇದಕ್ಕಿದ್ದಂಗೆ ರಾಗ ಚೇಂಜ್ ಆಗ್ತಾರ ಆಗುತ್ತೆ, ನೋಟ್ಗಳೆಲ್ಲ ಡಿಫ್ರೆಂಟ್ ನೋಟ್ಸ್ ಎಲ್ಲ ಅಪ್ಲೈ ಮಾಡಿದ್ದಾರೆ. ಎಸ್ ಸರ್. ಬಟ್ ಗುಡ್ ಟ್ರೈ, ಥ್ಯಾಂಕ್ ಯು. ಎಕ್ಸಲೆಂಟ್. ಇದನ್ನ ನಾನು ಫಸ್ಟಿಂದ ಹುಡುಕ್ತಾ ಇದ್ದೆ. ನನ್ನ ಹಾಡಿಗೆ ಇವಳು ಸ್ವಲ್ಪ ಮನಸ್ಸೊತ್ಲು. ಈ ಸಂಚಿಕೆಯಲ್ಲಿ ಹಾಡಿ ತೀರ್ಪುಗಾರರ ಮನಗೆದ್ದು ಮುಂದಿನ ಸುತ್ತಿಗೆ ಆಯ್ಕೆಯಾಗುವವರು ಯಾರು?